ತಲಪಾಡಿ ಶಿವಾಜಿ ಸೇವಾಟೇಶ್ ಬೇಳೂರು 2 ತಂಡಗಳು ಹೋಗಿಯಲ್ಲಿ ಬಿ ಅಂಕಣಕ್ಕೆ. ಇಲ್ಲಿ ತಲಪಾಡಿ ಅವರು ಬೇಳೂರು ಹಾಗೂ ತಲಪಾಡಿ ಏನನ್ನ ತಲಪಾಡಿ ಹಾಗೂ ಬೇಳೂರಿನವರು ಫ್ರೆಂಡ್ಸ್ ಮಹಾದೇವ್ ತಲಪಾಡಿ ಶಿವಾಜಿ ಸೇವಾ ಟ್ರಸ್ಟ್ ಬೇಳೂರು. ತಲಪಾಡಿ ಬನ್ನಿ, ಬೇಗ ಒಳಗೆ ಬನ್ನಿ. ಶಿವಾಜಿ ಸೇವಾ ಟ್ರಸ್ಟ್ ತಂಡದವರು ಅಂಗಣಕ್ಕೆ ಬರ್ತಾ ಇದ್ದಾರೆ. ಹೋಗಿ ಬಿ ಅಂಗಣಕ್ಕೆ ಹೋಗಿ. ಏನಪ್ಪ ತಲಪಾಡಿ ಅವರು ಹೋಗಿ ಸೀದಾ ಬಿ ಅಂಗಣಕ್ಕೆ.
ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯಕ್ಕೆ ನಾನು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇನೆ. NH ಬಂಗೇರಘಟ್ಟ ಸತ್ಯದೇವರ ಗಣಪಾದೆ ಎರಡು ತಂಡದ ನಾಯಕರು ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯ ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ರಾಯಲ್ಸ್ ಕೊಕ್ಕಡದ ಮಹೇಶ್ ಅವರೇ, ಟೀಮ್ ನಿಂದೆ ಅಲ್ವಾ? ಅವಿನಾಶ್ ಗಣೇರ ಬಣದ ಕೊಕ್ಕಡ. ನೆಕ್ಸ್ಟ್ ಅಲ್ಲಿ ಆಗ್ಲಿಕ್ಕೆ ಅವರು ಸಿದ್ಧರಾಗ್ಲಿಕ್ಕೆ ಹೇಳಿ. ಪುಳಿಮದ್ದಲು ರಾಯಲ್ಸ್ ಸ್ಪೋರ್ಟ್ಸ್ ಪುಳಿಮದ್ದಲು ಸಿದ್ಧರಾಗಿ.
7-11ರಲ್ಲಿ ಶೈನ್ ಸ್ಪೋರ್ಟ್ಸ್ ಮುನ್ನಡೆಯಲ್ಲಿದೆ. ಶೈನ್ ಸ್ಪೋರ್ಟ್ಸ್ ಇದರ ಮಾಲಕರು ಆಟಗಾರ ಸತೀಶ್ ಅವರು ರೈಟ್ ಕಾರ್ನರ್ ಇದ್ದಾರೆ. ಅತ್ಯಂತ ವಿಶಿಷ್ಟ ಆಕರ್ಷಕ ಸಂವತ್ಸರ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು. ಸೂಪರ್ ಟೇಕಲ್ ಆನ್ ಆಗಿದೆ. 7-11 4 ಅಂಕಗಳ ಅಂತರದಲ್ಲಿ ಶೈನ್ ಮುನ್ನಡೆ. ಈ ಬಂದಿರುತ್ತಿರುವ ಈ ಅಂಕಣದಲ್ಲಿ NS ಬಂಗೇರಘಟ್ಟ ಸತ್ಯದೇವತೆ ಗಣಪಾಲೆ ಈ ಅಂಕಣದಲ್ಲಿ ಮುಕ್ತಾಯಕ್ಕೆ ಬರ್ತಾ ಇದೆ ಪಂದ್ಯ. ಎರಡು ತಂಡದವರು ಪ್ರವೇಶ ದ್ವಾರಕ್ಕೆ ಬನ್ನಿ. Excellent combination of Shine with one more tackle point. 16-7. Last 5 minutes to go to full time. 16-7. ಈ ಅಂಕಣದಲ್ಲಿ ಹರಿಯಾಣ ತಾರೆಗಳನ್ನು ಕಾಣಬಹುದು. ಮನ್ಸೂರ್ ಕುಕಾಜರನ್ನು ಬಿಟ್ಟು ಉಳಿದೆಲ್ಲ ಹರಿಯಾಣ ರಾಜ್ಯದವರು. ಶೈನಾ ಮತ್ತೆ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. Last 4 minutes. 8-17. 8-17 in favor of a Shine Sports Bangalore. ಗೋಲ್ಡನ್ ಸಚೇರಿಪೇಟೆ ಹಿನ್ನಡೆಯಲ್ಲಿನ ಪ್ರಸ್ತುತ ಸ್ಪರ್ಧೆಯಲ್ಲಿ. ಗೌರವಾನ್ವಿತ ರಾಮದಾಸ್ ಅವರ ಕೊಡುಗೆ ಇನ್ನು ಆರಂಭವಾಗಬೇಕಾದಷ್ಟೇ. ನಿನ್ನೆ ತಾನೇ 3 ನಿಮಿಷಗಳ ಆಟ ಬಾಕಿ ಇದೆ. 3 minutes. 17-8. More point for Shine Sports. 18-8. Third right. 18-8 is number 1 for Shine Sports. ನಿನ್ನೆ ತಾನೇ ಸರಿಸುಮಾರು 10,000 ನಗದು ಪುರಸ್ಕಾರವನ್ನು ವಿಭಿನ್ನ ಪ್ರತಿಭೆಗಳಿಗೆ ನೀಡಿದಂತಹ ರಾಮದಾಸ್ ರವರು ಇಂದು ತಮ್ಮ ಕೊಡುಗೆಯನ್ನ ಕವರಲ್ಲಿ ರೆಡಿಯಾಗಿಟ್ಟಿದೆ. ಯಾವ ಸಮಯದಲ್ಲಿ ಅವರ ಮನಸ್ಸು ಬದಲಾವಣೆ ಆಗುತ್ತೋ ಎಂಬುದಾಗಿ ನೋಡಬೇಕಾಗಿದೆ. ಊಟವನ್ನು ಬಿಟ್ಟು ನಿದ್ರೆಯನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಅಂತಿಮ 2 ನಿಮಿಷದಲ್ಲಿ ಆಟ ಇದೆ. ಲಾಸ್ಟ್ 2 minutes. Shine going to investigation. Yes, 2 points. 2 ಅಂಕಗಳು. 2 ಅಂಕಗಳು ಭಿನ್ನ ತಂಡಗಳಿಗೆ. ರಲ್ಲಿ आगे हैं। महापी